ಮಂಗಳೂರಿನ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮವು ಶ್ರೀ ಮಹಾಲಿಂಗೇಶ್ವರನ ವೇದಿಕೆಯಲ್ಲಿ ಜರುಗಿತು. ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. ಆ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮವು ಶ್ರೀ ಮಹಾಲಿಂಗೇಶ್ವರ ವೇದಿಕೆಯಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮಕ್ಕೆ ಕದ್ರಿ ಶ್ರೀ ಯೋಗೀಶ್ವರ ಮಠದ ರಾಜ ನಿರ್ಮಲನಾಥ ಸ್ವಾಮೀಜಿಯವರನ್ನ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ತದ ಬಳಿಕ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಐಎಂಎ ವೈದ್ಯ ಬರಹಗಾರರ ಬಳಗದ ಅಧ್ಯಕ್ಷ ಡಾಕ್ಟರ್ ಅಣ್ಣಯ್ಯ ಕುಲಾಲಪ್ರೋ, ಪ್ರತಿಯೊಬ್ಬರಿಗೂ ಬದುಕು ಕಟ್ಟಿಕೊಟ್ಟಿರುವುದು ದೇವಸ್ಥಾನ. ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿನ ಊರು ಸುಂದರವಾಗಿ ಇರುತ್ತದೆ ಅಂತ ಹೇಳಿದ್ರು. ಜಗತ್ತಿನ ಎಲ್ಲರಿಗೆ ಬದುಕು ಕಟ್ಟಿಕೊಟ್ಟಿದೆ ದೇವಸ್ಥಾನ. ನಾವು ತಾಯಿಯನ್ನ ಮೊದಲ ಗುರು ಅಂತ ಏನು ಹೇಳ್ತೇವೆ, ಜಗತ್ತಿನ ಪ್ರತಿಯೊಂದು ಹಳ್ಳಿಯ ಕಣ್ಣು ದೇವಸ್ಥಾನಗಳು, ಅದರಲ್ಲೂ ಈಶ್ವರನ ದೇವಸ್ಥಾನಗಳು. ಹಾಗಾಗಿ ಎಲ್ಲಿ ದೇವಸ್ಥಾನಗಳು ಇರ್ತವೆ ಅಲ್ಲಿ ಊರು ಸ್ವಸ್ಥವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಇವತ್ತು ನಾವೆಲ್ಲ ಮಡಿ ಮೈಲಿಗೆ ಅಂತ ಹೊರಟಿದ್ದೇವೆ. ದೇವಸ್ಥಾನಗಳು ನಮ್ಗೆ ಅದನ್ನು ಯಾವತ್ತೂ ಹೇಳ್ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಾಗ ಶುಚಿತ್ವದಿಂದ ಹೋಗು, ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡ್ಕೊಂಡು ಹೋಗು, ದೇವಸ್ಥಾನಕ್ಕೆ ಹೋಗುವ ಮಡಿ ಮೈಲಿಗೆ ಇರಲಿ. ಈಗ ನಾವು ಎಲ್ಲರನ್ನೂ ಸಂಶಯದಿಂದ ನೋಡೋ ಸ್ಥಿತಿ ಬಂದ್ಬಿಟ್ಟಿದ್ದೇವೆ. ನಾನು ಮಡಿ, ನೀನು ಮೈಲಿಗೆ, ನೀನು ಸರಿ ಇಲ್ಲ ನಾನು ಸರಿ ಇದ್ದೇನೆ ಅನ್ನೋ ತತ್ವಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ. ಇದು ಆತ್ಮಚಿಂತನೆ ಮಾಡ್ಕೊಳ್ಬೇಕು. ನಾನು ಸರಿ ಇದ್ದೇನೆ, ನಾನು ಇವತ್ತು ಸರಿ ಇದ್ದೇನೆ, ನೀನು ಸರಿ ಇಲ್ಲ ಅನ್ನೋದನ್ನ ಜಗತ್ತಿಗೆ ಯಾವತ್ತೂ ಭಾರತ ಹೇಳ್ಕೊಟ್ಟಿದೆ. ಜಗತ್ತಿಗೆ ಭಾರತ ಹೇಳ್ಕೊಟ್ಟು ನಾವು ಕೈ ಮುಗಿದ್ದೇವೆ, ಕೈ ಕುಡುತ್ತಿರಲಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ, ಅಲ್ಪ ಸಮಯದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರು. ಪಾಂಡೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಒದಗಿ ಬಂದಿದೆ. ಕೇವಲ ಅಲ್ಪ ಸಮಯದ ಒಂದು ತಯಾರಿಯಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶದ ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ. ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಯಾಕೆ ಹೇಳಿದರೆ, ನಾನು ಕೂಡ ಕೆಲವೊಂದು ಸಭೆಗಳಿಗೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಸಭೆಗಳು ಇದಕ್ಕೆ ಪೂರ್ವ ತಯಾರಿಯಾಗಿ ಸಾಕಷ್ಟು ನಡೆದಿದೆ. ಆದರೆ ನನಗೆ ತಿಳಿದಾಗಿ ಒಂದೆರಡು ಸಭೆಯಲ್ಲಿ ಒಟ್ಟು ವ್ಯವಸ್ಥೆಗಳ ಒಂದು ಕೆಲಸಗಳು ನಡೆದಿದ್ದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರು ಈ ವೇಳೆ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಮಾನಾಥ್ ಹೆಗ್ಡೆ, ನಾರಾಯಣ್ ಕಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ರತೀಂದ್ರನಾಥ್, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸುರೇಶ್ ತಲಾವಿಕಾ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಲತಾ ಎಂಎಚ್, ಪ್ರಧಾನ ಅರ್ಚಕರಾದ ಬಿಎಲ್ ಗಣೇಶ್ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.